ಅವರು ನಾನು ಸಿಕ್ಕದಾಗಿಂದ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನನ್ನ ಜರ್ಮನ್ ಅಂತ ಕರೀತಾರೆ. ನಾನು ಜರ್ಮನ್ ಹುಡುಗಿ ಥರ ಇದ್ದೀರಂತೆ ನೋಡೋಕ್ಕೆ ಅನ್ನೋ ಥರ. ಯಾವ್ಯಾವುದೆಲ್ಲ ಮಾಡಿದ್ದೀರಾ ಅಂತ ಅಂದಾಗ, ಇನ್ನೂ ಯಾವುದು ರಿಲೀಸ್ ಆಗಿಲ್ವಾ, ಇಲ್ಲ ಸರ್ ಯಾವುದು ರಿಲೀಸ್ ಆಗಿಲ್ಲ ಇನ್ನೂ ಅಂತ. ಸೊ ಅವರೆಲ್ಲ ಖುಷಿಪಟ್ಟರು, ಯಾವುದು ಸಿನಿಮಾ ರಿಲೀಸ್ ಆಗದೆ ಅಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ. ಅದೊಂದು ಸಿಂಗಲ್ ಟೇಕ್ ಶಾರ್ಟ್ ಸಾಂಗು, ಎಂಟ್ರಿಯಿಂದ ಎಕ್ಸಿಟ್ ತನಕ ಸಿಂಗಲ್ ಟೇಕ್ ಮಾಡಿದ್ದು ಸಾಂಗ್. ಅದು ಕಂಟಿನ್ಯೂಸ್ 4 ನಿಮಿಷದ ಸಾಂಗು ಒಂದೇ ಟೇಕಲ್ಲಿ ಮಾಡಿರೋದು, ಅದು ಸಿಂಗಲ್ ಶಾರ್ಟ್. ಹೌದು, ಒಂದು 2-3 ಟೇಕ್ ನಾನು ಬರೀ ಅವ್ರ ಆ್ಯಕ್ಟಿಂಗೇ ನೋಡ್ಕೊಂಡು ನಿಂತ್ಕೋತಾ ಇದ್ದೆ. ಬೊಂಬಾಟ್ ಸಿನಿಮಾ ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯಶಾ ಶಿವಕುಮಾರ್ ಮಾತಾಡ್ತಿರೋದು. ಪದವಿ ಪೂರ್ವ ಶೂಟಿಂಗ್ ಟೈಮಲ್ಲೇ ನನಗೆ ಬೈರಾಗಿದು ಆಫರ್ ಬಂದಿದ್ದು. ಸೊ ನಾನು ಡೈರೆಕ್ಟ್ರನ್ನೆಲ್ಲ ಮೀಟ್ ಮಾಡಿ ಇದು ಮಾಡಿದಾಗ ಅವರು ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಬೈರಾಗಿದ್ದು. ಸೊ ನಾನು ಸೆಕೆಂಡ್ ಸ್ಕೆಡ್ಯೂಲ್ಗೆ ಜಾಯ್ನ್ ಆಗಿದೆ. ಇಲ್ಲಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿನೂ ಫ್ರೆಶರ್ ಮತ್ತು ಪದವಿ ಪೂರ್ವಲ್ಲೂ ನಮ್ಮದು ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಅಲ್ಲ, ನಾವೆಲ್ಲ ಫ್ರೆಶರ್ಸೇ ಇರೋದು. ಯೋಗರಾಜ್ ಭಟ್ ಸರ್ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಿರೋದು. ಸೊ ಸೀನಿಯರ್ಸಲ್ಲೇ ಇರೋರೆಲ್ಲ ಸ್ಟಾರ್ ಇರೋರು ಪದವಿ ಪೂರ್ವಲ್ಲಿ. ಬೈರಾಗಿ ಶಿವಣ್ಣಸ್ ಪ್ರಾಜೆಕ್ಟ್ ಮತ್ತು ಡಾಲಿ ಅವರಿದ್ದಾರೆ, ಮತ್ತು ನಮ್ಮ ಮಂಗಳೂರದ ಪೃಥ್ವಿ ಅಂಬರ್ ಅವರಿದ್ದಾರೆ, ಮತ್ತು ತಮಿಳ್ ಆ್ಯಕ್ಟ್ರೆಸ್ ಅಂಜಲಿ ಅವರಿದ್ದಾರೆ, ಮತ್ತು ತಮಿಳ್ ಡೈರೆಕ್ಟರ್ ವಿಜಯ್ ಮಿಲ್ಟನ್ ಅವರು ಡೈರೆಕ್ಟ್ ಮಾಡ್ತಿದ್ದಿದ್ದು. ಸೊ ಇದೊಂದು ದೊಡ್ಡ ಬಿಗ್ ಪೀಪಲ್ನೇ ಮಾಡ್ತಿದ್ದಿದ್ದು. ಸೊ ನಂದು ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ನನಗೆ ಭಯ ಆಗ್ತಾಯಿತ್ತು, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಲ್ಲಿ ನಾನು ಹೇಗೆ ಮಾಡ್ಬೋದು, ಹೇಗಿರುತ್ತೆ ಶೂಟಿಂಗು, ಅವ್ರ ಜೊತೆ ಎಲ್ಲ ಹೇಗಾಗುತ್ತೆ ಅಂತ. ಸೊ ಅಲ್ಲಿ ಹೋದಾದಮೇಲೆ ಅಲ್ಲಿ ಟೀಮ್ ಜೊತೆ ಡೈರೆಕ್ಟ್ ನಾನು ಶಿವಣ್ಣ ಮತ್ತು ಡಾಲಿ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಡೈರೆಕ್ಟ್ ಸೀನಲ್ಲೇ. ಸೊ ಅಲ್ಲಿ ಅವರೆಲ್ಲ ನನ್ನ ಕಂಫರ್ಟಬಲ್ ಮಾಡಿ ಮಾತಾಡಿ ಯಾವ್ಯಾವುದೆಲ್ಲ ಮಾಡಿದ್ದೀರಾ ಅಂತ ಅಂದಾಗ, ಇನ್ನೂ ಯಾವುದು ರಿಲೀಸ್ ಆಗಿಲ್ವಾ, ಇಲ್ಲ ಸರ್ ಯಾವುದು ರಿಲೀಸ್ ಆಗಿಲ್ಲ ಇನ್ನೂ ಅಂತ. ಸೊ ಅವರೆಲ್ಲ ಖುಷಿಪಟ್ಟರು, ಯಾವುದು ಸಿನಿಮಾ ರಿಲೀಸ್ ಆಗದೆ ಅಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ಮತ್ತು ಅವ್ರ ಸಿನಿಮಾಲ್ಲೂ ನಾನೊಂದು ಪಾತ್ರ ಮಾಡ್ತಿದ್ದೀನಿ ಅಂತ. ಸೊ ಇವಾಗ ರಾಜ್ ಸೌಂಡ್ಸ್ ರಿಲೀಸ್ ಆಗಿದೆ, ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಯಶ ಅವರ ನೆಕ್ಸ್ಟ್ ಬೈರಾಗಿಯಲ್ಲಿ ಯಾವ ಥರ ಕಾಣಿಸ್ತಾರೆ ಅಂತ. ಯಾವ ಥರ ಇದೆ ನಿಮ್ಮ ಸಿನಿಮಾದಲ್ಲಿ ಪಾತ್ರ? ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿ ಹೇಗೆ ನೋಡಿದ್ದೀರೋ ಅದಕ್ಕಿಂತ ಕನ್ನಡದಲ್ಲಿ ಇನ್ನೂ ಒಂದು ಸಟಲ್ ಕ್ಯಾರೆಕ್ಟರ್ ಮತ್ತು ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ ಬಬ್ಲಿ ಕ್ಯಾರೆಕ್ಟರ್ ಹೀರೋಯಿನ್ ಆಗಿ ಕಾಣಿಸ್ಕೋತೀನಿ. ಅಲ್ಲಿ ಒಂದು ಸ್ಟೋರಿಯಲ್ಲಿ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ ಆ್ಯಸ್ ಅ ಹೀರೋಯಿನ್. ಏನು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು ಏನು ನಾನು ಡಿಸಪಾಯಿಂಟ್ ಮಾಡಲ್ಲ ನನ್ನ ಪರ್ಫಾರ್ಮೆನ್ಸಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲಿಗೆ ಈ ಸಿನಿಮಾ ಆಫರ್ ಬಂದಾಗ ನಿಮ್ಮ ಕೋಸ್ಟಾರ್ಸ್ ಶಿವಣ್ಣ ಹಾಗೂ ಡಾಲಿ ಇದ್ದಾರೆ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ಸ್ ಹೇಗಿತ್ತು? ನನಗೆ ಫಸ್ಟ್ ಆಫ್ ಆಲ್ ನಂಬಕ್ಕಾಗಲಿಲ್ಲ. ನನಗೆ ನನ್ನ ಮೂವಿನೇ ರಿಲೀಸ್ ಆಗದೆ ನಂದು ಕನ್ನಡದಲ್ಲಿ 2ನೇ ಪ್ರಾಜೆಕ್ಟು ಶಿವಣ್ಣನ ಜೊತೆ ಶಿವಣ್ಣನ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ. ಫಸ್ಟ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿಪಟ್ಟರು ಅಂತಂದರೆ ತುಂಬ ಖುಷಿಪಟ್ಟರು ಅವರು. ನಮ್ಮ ಅಪ್ಪ ಅಮ್ಮ ಎಲ್ಲರೂ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ಸು. ಅವ್ರನ್ನ ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಅಂತ ಅಂದರೆ ಅವರು ದೇ ಆರ್ ದ ಪೀಪಲ್ ಆಫ್ ಇಂಡಸ್ಟ್ರಿ ಅನ್ನೋ ಥರ. ಅವ್ರ ಜೊತೆ ನನಗೆ ಸಿನಿಮಾನೇ ರಿಲೀಸ್ ಆಗದೆ ನಾನು ಅವ್ರ ಜೊತೆ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅಂದ್ಬಿಟ್ಟು ತುಂಬ ಖುಷಿಪಟ್ಟರು. ಆಗ ನನ್ನ ಪೇರೆಂಟ್ಸ್ಗೆ ಓಕೆ ಇವಳೇನೋ ಒಂದು ಮಾಡ್ತಾಳೆ ಅನ್ನೋದೊಂದು ಧೈರ್ಯ ಬಂತು. ಅಲ್ಲಿ ತನಕ ಓಕೆ ಮಾಡ್ತಿದ್ದಾಳೆ ಅನ್ನೋ ಥರ ಇತ್ತು, ಮಾಡಲಿ ಅನ್ನೋ ಥರ ಇತ್ತು. ಬಟ್ ಶಿವಣ್ಣನ ಜೊತೆ ಸಿನಿಮಾ ಸಿಕ್ಕಿದಾಗ ಓಕೆ ಅವರಿಗೆ ಆ್ಯಕ್ಚುಲಿ ಖುಷಿ ಆಯಿತು. ಈಗ ದೊಡ್ಡವ್ರ ಜೊತೆ ಮಾಡಿದಾಗ ಎಲ್ಲಿಯಾದರೂ 1-2 ಟೇಕ್ ಎಕ್ಸ್ಟ್ರಾ ತಗೊಂಡಿರೋದು ಅಥವಾ ಅಲ್ಲಿ ಏನಾದರೂ ನರ್ವಸ್ನೆಸ್ ಆಗಿರೋದು ಅಂತ? ಹೌದು, ಒಂದು 2-3 ಟೇಕ್ ನಾನು ಬರೀ ಅವ್ರ ಆ್ಯಕ್ಟಿಂಗೇ ನೋಡ್ಕೊಂಡು ನಿಂತ್ಕೋತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಮತ್ತು ಅವರು 1-2-3 ಸಲ ಹೇಳಿಕೊಟ್ಟು ಮತ್ತು ನಾನು ನೆಕ್ಸ್ಟ್ ಟೈಮಲ್ಲೆಲ್ಲ ಕೋಪಪ್ ಆಗಿ ಮಾಡ್ತಾಯಿದ್ದೆ. ಸೊ ಅದು ಶೂಟಿಂಗ್ ಡೇಸ್ ಎಲ್ಲ ಫನ್ ಆಗಿತ್ತು. ಬಟ್ ನನ್ನೆಲ್ಲ ತುಂಬ ಕಾಲು ಎಳಿತಿದ್ರು. ಶಿವಣ್ಣ ಅಂತೂ ತುಂಬ ಕಾಲು ಎಳಿತಾರೆ ನಂದು, ಡಾಲಿ ಅವರು ಅಷ್ಟೇ. ಬಟ್ ಪೃಥ್ವಿ ಅವರೆಲ್ಲ ನನಗೆ ಇಲ್ಲಿ ಮಂಗಳೂರಲ್ಲಿ ನಾನೊಂದು ಸಿನಿಮಾ ಮಾಡಿದ್ರಿಂದ ಅವ್ರಿಗೆಲ್ಲ ಮ್ಯೂಚುವಲ್ ಫ್ರೆಂಡ್ಸ್ ಇರೋದ್ರಿಂದ ಅಲ್ಲಿ ನಾನು ಇನ್ನೂ ಕ್ಲೋಸ್ ತುಳುವಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಕ್ಲೋಸ್ ಆದೆ. ಸೊ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಶಿವಣ್ಣ ಅವ್ರ ಜೊತೆಗಿನ ಅನುಭವ ಏನಾದರೂ ಒಂದು ಖುಷಿ ಮೂಮೆಂಟ್ನ ಹಂಚ್ಕೊಳ್ಳೋದಾದರೆ ಈ ಸಿನಿಮಾದಲ್ಲಿ?
ಅವರು ನಾನು ಸಿಕ್ಕದಾಗಿಂದ ಅದು ಏಂತಕ್ಕೆ ಅಂತ ಗೊತ್ತಿಲ್ಲ, ನನ್ನ ಜರ್ಮನ್ ಅಂತ ಕರೀತಾರೆ. ನಾನು ಜರ್ಮನ್ ಹುಡುಗಿ ಥರ ಇದ್ದೀರಂತೆ ನೋಡೋಕ್ಕೆ ಅನ್ನೋ ಥರ. ಎಲ್ಲೇ ಸಿಕ್ಕಿದ್ರು ಹಾಯ್ ಜರ್ಮನ್ ಅಂತ ಮಾತಾಡಿಸ್ತಾರೆ. ಆಮೇಲೆ ತುಂಬ ಕಾಲು ಎಳಿತಾರೆ. ಆಮೇಲೆ ಟೇಕ್ ಮಧ್ಯೆ ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ, ಅಲ್ಲಿ ನಗಿಸ್ತಾರೆ, ಮತ್ತು ರೀಟೇಕ್ ಆಗೋದು ಆ ಥರ ಎಲ್ಲ. ಮತ್ತು ಡಾಲಿ ಸರ್ ಅವ್ರನ್ನ ನೋಡಿದ್ರೆ ಅದೊಂದು ವಿಲನ್ ಲುಕ್ ಇರುತ್ತಲ್ಲ, ಸ್ವಲ್ಪ ಎದೆ ಒಂದ್ಸಲಿ ಡಗ್ಗನ್ ಅಂತ ಅನಿಸುತ್ತೆ. ಬಟ್ ಅವ್ರ ಮನಸ್ಸವರು ತುಂಬ ಸಾಫ್ಟ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಶಿವಣ್ಣ ಇಸ್ ಅ ಟ್ರೂ ಲೆಜೆಂಡ್ ಆ್ಯಂಡ್ ಡಾಲಿ ಸರ್ ಇಸ್ ಅ ಟ್ರೂ ಹೀರೋ ಆ್ಯಕ್ಚುಲಿ. ಈಗ ಟೀಸರ್ ಒಂದು ಬಿಟ್ಟಿದ್ರು, ಅದರಲ್ಲಿ ನಾನಿದ್ದೆ. ಆಮೇಲೆ ರಿದಮ್ ಆಫ್ ಶಿವಪ್ಪ ಸಾಂಗಲ್ಲೂ ನಾನಿದ್ದೀನಿ. ಸೊ ಆ ಸಾಂಗಲ್ಲಿ ಅದೊಂದು ಸಿಂಗಲ್ ಟೇಕ್ ಶಾರ್ಟ್ ಸಾಂಗು, ಎಂಟ್ರಿಯಿಂದ ಎಕ್ಸಿಟ್ ತನಕ ಸಿಂಗಲ್ ಟೇಕ್ ಮಾಡಿದ್ದು ಸಾಂಗ್. ಅದು ಕಂಟಿನ್ಯೂಸ್ 4 ನಿಮಿಷದ ಸಾಂಗು ಒಂದೇ ಟೇಕಲ್ಲಿ ಮಾಡಿರೋದು, ಅದು ಸಿಂಗಲ್ ಶಾರ್ಟ್ ಸಾಂಗ್ ಅದು. ಸೊ ಆ ಥರ ಒಳ್ಳೆ ಟೆಕ್ನಿಷಿಯನ್ಸು, ವಿಜಯ್ ಮಿಲ್ಟನ್ ಸರ್ DOP ಆಗಿ ಕೆಲಸ ಮಾಡಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಂದು. ಇಷ್ಟು ದೊಡ್ಡ ಸಿನಿಮಾಲಿ, ನಂದು ಸೆಕೆಂಡ್ ಸಿನಿಮಾನಲ್ಲಿ ಒನ್ ಟೇಕಲ್ಲಿ ನಾವೆಲ್ಲ ಪರ್ಫಾರ್ಮ್ ಮಾಡಬೇಕು. ಯಾರೇ ಒಬ್ಬರು ತಪ್ಪು ಮಾಡಿದ್ರು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಭಯದಿಂದ ಮಾಡಿದ್ದು ನಾನು ಆ್ಯಕ್ಚುಲಿ. ಹೌದು, ರಿದಮ್ ಆಫ್ ಶಿವಪ್ಪ ನಾವು ಒಂದಿನ ಫುಲ್ಲು ಶಿವಣ್ಣ ಮತ್ತು ಪೃಥ್ವಿ ಅವ್ರಿಗೆ ಜಾಸ್ತಿ ಡ್ಯಾನ್ಸ್ ಇದ್ದಿದ್ದು ಅದರಲ್ಲಿ. ಸೊ ಅವರು ಫಸ್ಟ್ ಡೇ ಪ್ರಾಕ್ಟೀಸ್ ಮಾಡಿದರು, ಮತ್ತು ಸೆಕೆಂಡ್ ಡೇಗೆ ನಾವೆಲ್ಲ ಜಾಯ್ನ್ ಆದ್ವಿ, ನಾನು ಡಾಲಿ ಸರ್ ಎಲ್ಲ. ಸೊ ಹಾಗೆ 2 days ಪ್ರಾಕ್ಟೀಸ್ ಮಾಡಿ ಥರ್ಡ್ ಡೇ ನಾವು Jan 1st ದಿಸ್ ಇಯರ್ ನ್ಯೂ ಇಯರ್ಗೆ ನಾವು ಆ ಸಾಂಗ್ನ ಶಾರ್ಟ್ ಮಾಡಿ ಇದು ಸಿನಿಮಾನ ಶೂಟಿಂಗ್ ರ್ಯಾಪ್ ಮಾಡಿದ್ವಿ. ಶಿವಣ್ಣ ಅವರು ಅನ್ಬಿಲೀವಬಲ್ ಎನರ್ಜಿ. ನಾನೇ ಎಲ್ಲಾದರೂ ಹೋಗಿ ಕೂತ್ಕೊಂಡಿರ್ತೀನಿ ಸುಮ್ಮನೆ ಒಂದು ಶಾರ್ಟ್ ಏನಾದ್ರು ಆದಮೇಲೆ ಆಮೇಲೆ ಮಾಡೋಣ ಒಂದು 5 ನಿಮಿಷ ಬಿಟ್ಟು ಅನ್ನೋ ಥರ. ಬಟ್ ಅವರು ಆಲ್ವೇಸ್ ಆನ್ ಇಸ್ ಟೋಸ್, ವೆರಿ ಎನರ್ಜೆಟಿಕ್. ಅವ್ರು ಹೇಗೆ ಅಂದರೆ ಇನ್ನೂ 50 ಜನಕ್ಕೆ ಅವ್ರದ್ದು ಎನರ್ಜಿ ಕೊಡ್ಬೋದು, ಅಷ್ಟು ಎನರ್ಜಿ ಇರುತ್ತೆ ಅವ್ರಿಗೆ ಸೆಟ್ಟಲ್ಲಿ. ಎಷ್ಟೇ ಮನಸ್ಸಲ್ಲಿ ಬೇಜಾರಿದ್ರು, ಏನೇ ಇದ್ದರೂ ಬಿಂದಾಸಾಗಿ ಎಲ್ಲರ ಜೊತೆ ಖುಷಿಯಾಗಿ ಕೆಲಸ ಮಾಡ್ತಾರೆ, ಮತ್ತು ಎಲ್ಲರೂ ನಗಾಡಿಸ್ತಾರೆ, ಮತ್ತು ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರ್ತಾರೆ. ಅಲ್ಲಿ ಕೂತ್ಕೋಬೇಕು ಇಲ್ಲಿ ಕೂತ್ಕೋಬೇಕು ಆ ಥರ ಏನೂ ಇಲ್ಲ, ಎಲ್ಲರ ಜೊತೆ ಮಿಂಗಲಾಗಿ ಕೂತ್ಕೊಂಡು ಮಾತಾಡಿಕೊಂಡು ಆರಾಮಾಗಿರ್ತಾರೆ. ನನಗೆ ಇಡೀ ಸಿನಿಮಾನೇ ಆ್ಯಕ್ಚುಲಿ ಒಂದು ಡ್ರೀಮ್ ಥರ ಬೈರಾಗಿ. ನನಗೆ ಅಂದ್ಕೊಂಡಿರಲಿಲ್ಲ ಆ ಥರ ಒಂದು ಸಿನಿಮಾ ಸಿಗುತ್ತೆ ಅಂತ. ನಾನು ಅದೊಂದು ಸಿನಿಮಾ ಮಾಡಿ ಮುಗಿಸಿದ್ದೀನಿ ಅಂತಲೂ ಗೊತ್ತಿಲ್ಲ, ಈಗಲೂ ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ. ರಿಲೀಸ್ ಆದಮೇಲೆ ಜನರ ರೆಸ್ಪಾನ್ಸ್ ನೋಡಾದಮೇಲೆ ಓಕೆ, ನಾನು ಆ ಸ್ಟಾರ್ ಕಾಸ್ಟಲ್ಲಿ ಒಬ್ಬಳಾಗಿದ್ದೀನಿ ಆ ಥರ ಅನಿಸುತ್ತೆ. ಈ ಸಿನಿಮಾ ನಾನು ಆ್ಯಕ್ಚುಲಿ ತುಂಬ ಮುಂಚೆನೇ ವೆಯ್ಟ್ ಮಾಡಿದೆ, ಬಟ್ ಕೊರೋನಾಯಿಂದ ಯಾವ ಸಿನಿಮಾನೂ ನಂದು ಇನ್ನೂ ರಿಲೀಸ್ ಆಗಿರಲಿಲ್ಲ. ಬಟ್ ಈ ಸಿನಿಮಾ ಈಗ July 1st ಬೈರಾಗಿ ರಿಲೀಸ್ ಆಗ್ತಾಯಿದೆ. #SRK 1, 2, 3 ಅಂತ ಅದನ್ನು ನಾವು ಎಲ್ಲ ಕಡೆ ಟ್ರೆಂಡಿಂಗ್ ಮಾಡ್ತಿದ್ದೀವಿ. ಸೊ ಆ ಸಿನಿಮಾಲಿ ನನಗಿರೋಕ್ಕೆ ತುಂಬ ಖುಷಿಯಾಗುತ್ತೆ, ಮತ್ತು ನಾನು ಜನರ ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಬಂದು ಬೈರಾಗಿ ಸಿನಿಮಾ July 1st ಥಿಯೇಟರಿಗೆ ಬಂದು ನೋಡಿ. ಶಿವಣ್ಣ ಮತ್ತು ಡಾಲಿ ಸರ್ದು ಆಫ್ಟರ್ ಟಗರು ಹಿಟ್ ಪೇರ್ ಅವ್ರದ್ದು ಮತ್ತು ನಿಮಗೆ ಬೈರಾಗಿಲಿ ಮಾತ್ರ ನೋಡೋಕ್ಕೆ ಸಿಗೋದು. ಮತ್ತು ಅದೇ ಇಂಟೆನ್ಸಿಟಿ ಮತ್ತು ಅದೇ ಎನರ್ಜಿಯಿಂದ ಅವ್ರು ವಾಪಸ್ ಬರ್ತಿದ್ದಾರೆ. ಆ ಟಗ್ ಆಫ್ ಅವ್ರು ಮತ್ತೆ ನಿಮಗೆ ಕಾಣಿಸುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಮತ್ತು ಸಿನಿಮಾನ ಮುಂದೆ ತೊಗೊಂಡೋಗಿ.